ವಿರಾಮದ ನಂತರ ನವಕ್ಷೇತ್ರ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಂದು ಕಥೆಯ ಪ್ರಕಾರ ಕೇರಳದ ಮುಸ್ಲಿಂ ವ್ಯಾಪಾರಿಯಾಗಿದ್ದ ಬೊಪ್ಪ ಬ್ಯಾರಿ ಒಮ್ಮೆ ವ್ಯಾಪಾರದ ಕಾರಣಕ್ಕಾಗಿ ದೋಣಿಯನ್ನು ಮುಲ್ಕಿಯ ಶಾಂಭವಿ ನದಿಯಲ್ಲಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ದೋಣಿ ಒಂದು ಕಲ್ಲಿಗೆ ಡಿಕ್ಕಿ ಹೊಡೆಯಿತು. ನಂತರ ಅದೇನೋ ಪ್ರಕೃತಿಯಲ್ಲಿ ಬದಲಾವಣೆ ಕಂಡಂತ ಬೊಪ್ಪ ಬ್ಯಾರಿ ತಕ್ಷಣ ದೋಣಿಯನ್ನು ದಡಕ್ಕೆ ಸರಿಸಿ ತನ್ನ ದೇವರಾದ ಅಲ್ಲಾಹುನನ್ನು ಪ್ರಾರ್ಥನೆ ಮಾಡಿದ. ಆ ಸಂದರ್ಭ ದುರ್ಗಾ ಪರಮೇಶ್ವರಿ ಪ್ರತ್ಯಕ್ಷಳಾಗಿ, ಹೆದರಬೇಡ, ನೀನು ಮುಲ್ಕಿ ಸೀಮೆಯಲ್ಲಿ ನನಗೊಂದು ದೇವಸ್ಥಾನವನ್ನು ನಿರ್ಮಿಸು ಎಂದು ಹೇಳುತ್ತಾರೆ. ಬಳಿಕ ಬೊಪ್ಪ ಬ್ಯಾರಿ ಸ್ಥಳೀಯ ಜೈನ ಆಡಳಿತಗಾರರಾದ ಮುಲ್ಕಿ ಸಾವಂತರ ಬಳಿ ಈ ವಿಷಯವನ್ನು ಹೇಳ್ತಾರೆ. ನಂತರ ಬೊಪ್ಪ ಬ್ಯಾರಿ ಹಾಗೂ ಸಾವಂತರು ಸೇರಿ ದೇವಾಲಯದ ನಿರ್ಮಾಣಕ್ಕಾಗಿ ಸಂಪತ್ತನ್ನು ನಿಯೋಗಿಸುತ್ತಾರೆ. ಬೊಪ್ಪ ಬ್ಯಾರಿಯು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ತಿರದಲ್ಲಿ ಬಂದು ನೆಲೆಸುತ್ತಾರೆ. ಆ ಕಾರಣಕ್ಕಾಗಿ ಈ ಪ್ರದೇಶವನ್ನು ಬಪ್ಪನಾಡು ಎಂದು ಕರೆಯಲಾಗುತ್ತದೆ. ದೇವಸ್ಥಾನವನ್ನು ನಿರ್ಮಿಸಿದ ಗೌರವಾರ್ಥವಾಗಿ ದೇವಾಲಯದ ರಥೋತ್ಸವದ ಪ್ರತಿ ವರ್ಷ ಇವರ ಮನೆಯಿಂದ ಆರಂಭವಾಗಿದೆ. ವಾರ್ಷಿಕ ಉತ್ಸವದ ಮೊದಲ ಗೌರವಾನ್ವಿತ ಪ್ರಸಾದವನ್ನು ಬೊಪ್ಪ ಬ್ಯಾರಿಯ ವಂಶಸ್ಥರಿಗೆ ನೀಡಲಾಗುತ್ತದೆ. ಅರಸು ಮನಸ್ಸು ಒಲಿಸದು ಮುಲ್ಕಿಡೆ ಇರೆ ಸಿರಿತಲ ಏರದು ಸರಿಕದ ದೈವಲು ಪರಕೆ ಕೊಪ್ಪುನ ಪೆರ್ಮೆನೆ ಪಡೆದೆ ಪರಶಿವೆ ಅಂಬೆನ ನನೊಂಜಿರು ಪೊಡು ಮೆರೆದೆ. ದುರ್ಗಾ ಪರಮೇಶ್ವರಿ ಅಮ್ಮ ಶ್ರೀ ಬಪ್ಪನಾಡ್ದ ಪರ್ಗಾದ ಮೆರ ಪರತಮ್ಮ. दी भवानी उद्धारो गादे लिंगादे ईर बत्तर जगदादि माये इरते ओंकारिये अघनाशिनी देविये भगवती गौरिये शुभमति काಳಿಯ ಗಣಿತ ಪದ್ಮಿನಿ ಬಗಲೆನು ಕರಿತದು ಪುಗೆಲಿಡ ತಾಂಗಲೆ ಗಜಮುಖ ಜನನಿ ದುರ್ಗಾ ಪರಮೇಶ್ವರಿ ಭಕುತನ ಇರ್ನ ದುರ್ಗಾ ಪರಮೇಶ್ವರಿ ಅಮ್ಮ ಶ್ರೀ ಬಪ್ಪನಾಡ್ದ ಪೆರ್ಗಾದ ಮೆರ ಪರತಮ್ಮ. ಬಪ್ಪನಾಡು ಎಂದಾಕ್ಷಣ ನಮಗೆ ನೆನಪಿಗೆ ಬರುವುದೇ ಬಪ್ಪನಾಡಿನ ಡೋಲು. ಹೌದು, ಬಪ್ಪನಾಡು ಡೋಲು ಎಂದರೆ ಹೆಸರುವಾಸಿ. ದೇವತೆಯ ವಾರ್ಷಿಕ ಉತ್ಸವ ಸಮಯದಲ್ಲಿ ಹಾಗೂ ವಿಶೇಷ ಕಾರ್ಯಕ್ರಮ ಇರುವಂತಹ ಸಂದರ್ಭದಲ್ಲಿ ಈ ಡೋಲನ್ನು ಪಡೆಯಲಾಗುತ್ತದೆ. ಮೀನ ಮಾಸದ ಶುದ್ಧ ಚತುರ್ದಶಿಯಂದು ಭಗವತಿ ಭೇಟಿಯ ಬಳಿಕ ಧ್ವಜಾರೋಹಣವಾಗಿ 7ನೇ ದಿವಸದಂದು ಹಗಲು ರಥೋತ್ಸವವಾಗಿ ರಾತ್ರಿ ಶಯನದ ಅಲಂಕಾರದೊಂದಿಗೆ ಮಹಾಪೂಜೆ ಇರುತ್ತದೆ. ಇನ್ನು ಮಾರನೇ ದಿನ ರಾತ್ರಿ ಬ್ರಹ್ಮರಥೋತ್ಸವವಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಹಾಗೂ ಉತ್ಸವದ 8 ದಿನಗಳು ಕೂಡ ಸಾರ್ವಜನಿಕ ಭಕ್ತರಿಗೆ ಅನ್ನ ಸಂತರ್ಪಣೆ ಕೂಡ ನಡೀತಾರೆ. ದುರ್ಗಾ ಪರಮೇಶ್ವರಿ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೇ ನಾರಾಯಣೀ ನಮೋಸ್ತುತೇ.
ಕಾತೊನ್ಲೆ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ಬಪ್ಪನಾಡಡೊಂತಿನ ಮಹೇಶ್ವರಿ ಕರುಣೆದ ಕಡಲೆಯೀರ ಕರುಣಾಕರಿ ಮಹಿಮೆದ ಮೂರ್ತಿಯೀರ ಈಶ್ವರಿ ಓಂ ಶಕ್ತಿಯೀರನ ದಿವ್ಯ ರೂಪ ಓಂ ಶಕ್ತಿಯೀರನ ದಿವ್ಯ ರೂಪ ಏತ್ ಪೊರ್ಲುಯೇ ತೂನಗನೆ ಭಕ್ತರೆಂಕ್ಲೆ ಮನಸ್ಸು ಅರ್ಲುಯೇ ಕಾತೊನ್ಲೆ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ಬಪ್ಪನಾಡಡೊಂತಿನ ಮಹೇಶ್ವರಿ ಜಯತು ಈಶ್ವರಿ ಸಾವಿರ ಸುಲುಮೆ ಶಂಕರಿ ಏಳು ಲೋಕನು ಕಾತೊಂದುಲ್ಲರೆ ಸರಿ ಜಯತು ಈಶ್ವರಿ ಸಾವಿರ ಸುಲುಮೆ ಶಂಕರಿ ದಾರಿಕಾಸುರೆಲಾನಿ ವರನು ಪಡೆದು ಲೋಕಹಾನಿ ಮಲ್ಪುನಗ ಶ್ರೀಹರಿನ ಕಣನೀರುಡು ಉದಿತರತ್ತ ರಕ್ಕಸನ ಕೆರೆದು ಬಕ್ಕ ಬಪ್ಪೆ ಪನ್ಪಿ ಭಕ್ತ ಗೊಲಿದು ಶಾಂಭವಿ ಸುದೆತ ಬರಿತ ಈ ಕ್ಷೇತ್ರುಡು ನೆಲೆಯರತ್ತ ಭಕ್ತನನೇ ಪುದರಾಂಡ್ ಬಪ್ಪನನೇ ಪುದರಾಂಡ್ ಇರೆನ ಕ್ಷೇತ್ರಗೂ ಇನಿಕ ಬಪ್ಪನಾಡ್ ಪನ್ಪೆ ರತ್ತೆ ಸನ್ನಿಧಾನಗೂ ಕಾತೊನ್ಲೆ 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 ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ಬಪ್ಪನಾಡಡೊಂತಿನ ಮಹೇಶ್ವರಿ ಜಯತು ಈಶ್ವರಿ ಸಾವಿರ ಸುಲುಮೆ ಶಂಕರಿ ಏಳು ಲೋಕನು ಕಾತೊಂದುಲ್ಲರೆ ಸರಿ ಜಯತು ಈಶ್ವರಿ ಸಾವಿರ ಸುಲುಮೆ ಶಂಕರಿ ಮುಲ್ಪದ ಸುದೆ ಶಾಂಭವಿ ಎಂಕ್ಲೆಗ್ ಗಂಗಾದೇವಿ ಮೈ ಮನಸ್ಸುದ ಕುರೆ ಪಾಪ ನಾಶ ಮಲ್ಪುನಾದೇವಿ ಕೋಟಿ ಕೋಟಿ ಭಕ್ತರೆಡೆಗು ಬರ್ಪೆರತ್ತೆ ಪರಕೆ ಪಂದು ಏತ್ ಮಲ್ಲ ಕೀರ್ತಿಯರೆನ ಕಾತು ಕೊರ್ಲೆ ಭಕ್ತರೆನೆಲ್ಲ ಕಗೆಲಿರ್ಲ ಮಲ್ಪುವತ್ತೆ ಕಗೆಲಿರ್ಲ ಮಲ್ಪುವತ್ತೆ ಇರೆನ ಧ್ಯಾನನೇ ಇರೆ ಅಪ್ಪೆಯಾದ ಕಾತೊನುಲಿ ಜೋಕುಲೆಂಕ್ಲೆನೇ ಕಾತೊನ್ಲೆ 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 ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ಬಪ್ಪನಾಡಡೊಂತಿನ ಮಹೇಶ್ವರಿ ಜಯತು ಈಶ್ವರಿ ಸಾವಿರ ಸುಲುಮೆ ಶಂಕರಿ ಏಳು ಲೋಕನು ಕಾತೊಂದುಲ್ಲರೆ ಸರಿ ಜಯತು ಈಶ್ವರಿ ಸಾವಿರ ಸುಲುಮೆ ಶಂಕರಿ ಇರ್ನ ಮಹಿಮೆ ಪೂರ ಪನೆರೆ ಎರೆಗ ಸಾಧ್ಯಲೋ ಕೊಡಮ್ಮ ಸಾರ ಜಡೆತ ಶೇಷಗುಲ ಸಾಧ್ಯ ಇಜ್ಜಿ ನಿಜ ಕಮ್ಮ ವ್ಯಾಸೇ ವಾಲ್ಮೀಕಿ ನಕುಲು ಮೌನೊಡಿತ್ತೆ ರಾಣಿ ಸತ್ಯ ದೋಷನಾಶ ಇರೆನ ಮಹಿಮೆ ನೊಂತೆ ಕೇಂಡನೆ ನಿತ್ಯ ಪಗಲಿರ್ಲ ಮಲ್ಪುವತ್ತೆ ಪಗಲಿರ್ಲ ಮಲ್ಪುವತ್ತೆ ಇರೆನ ಧ್ಯಾನನೇ ಇರೆ ಅಪ್ಪೆಯಾದ ಕಾತೊನುಲಿ ಜೋಕುಲೆಂಕ್ಲೆನೇ ಕಾತೊನ್ಲೆ 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 ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ಬಪ್ಪನಾಡಡೊಂತಿನ ಮಹೇಶ್ವರಿ ಕರುಣೆದ ಕಡಲೆಯೀರ ಕರುಣಾಕರಿ ಮಹಿಮೆದ ಮೂರ್ತಿಯೀರ ಈಶ್ವರಿ ಓಂ ಶಕ್ತಿಯೀರನ
ಈಶ್ವರಿ ಸಾವಿರ ಸೊಲುಮೆ ಶಂಕರಿ ಏಳು ಲೋಕನು ಕಾತೊಂದುಲ್ಲರೆ ಸರಿ ಜಯತು ಈಶ್ವರಿ ಸಾವಿರ ಸೊಲುಮೆ ಶಂಕರಿ. ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಪಾವನ ಶಾಂಭವಿಯ ನದಿ ತಟದಿ ಪ್ರಕೃತಿ ಮಡಿಲಿನ ದೇವಾಲಯದಿ ರಾರಾಜಿಪ ಸಿರಿ ದುರ್ಗೆ, ಪೂಜೆಯ ಪಡೆವ ಜಯ ದುರ್ಗೆ, ರಾರಾಜಿಪ ಸಿರಿ ದುರ್ಗೆ, ಪೂಜೆಯ ಪಡೆವ ಜಲ ದುರ್ಗೆ. ಬಪ್ಪನಾಡು ದುರ್ಗೆ, ಬಪ್ಪನಾಡು ದುರ್ಗೆ, ಬಪ್ಪನಾಡು ದುರ್ಗೆ, ಬಪ್ಪನಾಡು ದುರ್ಗೆ. ಭಾರ್ಗವರಾಮನ ಕ್ಷೇತ್ರ ತುಳುವರ ನಾಡಿದು ಪರಮ ಪವಿತ್ರ, ಭಾರ್ಗವರಾಮನ ಕ್ಷೇತ್ರ ತುಳುವರ ನಾಡಿದು ಪರಮ ಪವಿತ್ರ. ಸೊಬಗಿನ ಪ್ರಕೃತಿ ಕಂಡು ಈಶ್ವರಿ, ಸೊಬಗಿನ ಪ್ರಕೃತಿ ಕಂಡು ಈಶ್ವರಿ ಮೆಚ್ಚಿನಿಂದಳಿ ಕ್ಷೇತ್ರದಲ್ಲಿ ಪಾವನ ಬಪ್ಪ ನಾಡಿನಲ್ಲಿ, ಮೆಚ್ಚಿನಿಂದಳಿ ಕ್ಷೇತ್ರದಲ್ಲಿ ಪಾವನ ಬಪ್ಪ ನಾಡಿನಲ್ಲಿ. ಬಪ್ಪನಾಡು ದುರ್ಗೆ, ಬಪ್ಪನಾಡು ದುರ್ಗೆ, ಬಪ್ಪನಾಡು ದುರ್ಗೆ, ಬಪ್ಪನಾಡು ದುರ್ಗೆ. ಬರುತ್ತಿರೆ ಹಡಗಲಿ ಬಪ್ಪ ಸತ್ಯಧರ್ಮ ಕಾತ ಪ್ರತಿರೂಪ, ಬರುತ್ತಿರೆ ಹಡಗಲಿ ಬಪ್ಪ ಸತ್ಯಧರ್ಮ ಕಾತ ಪ್ರತಿರೂಪ. ಧರಿಸಿದೆ ಲಿಂಗದ ರೂಪ ದೇವಿನಿ, ಧರಿಸಿದೆ ಲಿಂಗದ ರೂಪ. ಉದ್ಭವಿಸಿದೆ ಶಾಂಭವಿ ತಟದೆ ಬಪ್ಪನಿಗೊಲಿದು ನೀನಿಂದೆ, ಉದ್ಭವಿಸಿದೆ ಶಾಂಭವಿ ತಟದೆ ಬಪ್ಪನಿಗೊಲಿದು ನೀನಿಂದೆ. ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಬಪ್ಪನಾಡು ದುರ್ಗೆ ಶಂಕರ ಪ್ರಿಯ ಜಲ ದುರ್ಗೆ, ಪಾವನ ಶಾಂಭವಿಯ ನದಿ ತಟದಿ ಪ್ರಕೃತಿ ಮಡಿಲಿನ ದೇವಾಲಯದಿ ರಾರಾಜಿಪ ಸಿರಿ ದುರ್ಗೆ, ಪೂಜೆಯ ಪಡೆವ ಜಯ ದುರ್ಗೆ, ರಾರಾಜಿಪ ಸಿರಿ ದುರ್ಗೆ, ಭಜಕರ ಪೂಜೆಯ ಪಡೆವ ಜಲ ದುರ್ಗೆ. ಬಪ್ಪನಾಡು ದುರ್ಗೆ, ದುರ್ಗೆ ಬಪ್ಪನಾಡು ದುರ್ಗೆ, ಬಪ್ಪನಾಡು ದುರ್ಗೆ, ಬಪ್ಪನಾಡು ದುರ್ಗೆ. ನಾಳೆ ಇನ್ನೊಂದು ದೇವಿ ಕ್ಷೇತ್ರದ ಪುರಾಣದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡಿ ಸ್ಪಂದನ.
ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಃ ನಮಸ್ತಸ್ತೆ 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 ನಮೋ ನಮಃ. ಆತ್ಮೀಯ ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್. ನವರಾತ್ರಿಯ 9 ದಿನ 9 ದೇವಿ ಕ್ಷೇತ್ರಗಳ ಕ್ಷೇತ್ರ ಪುರಾಣ ತೋರಿಸ್ತೀವಿ ನವಕ್ಷೇತ್ರ ದರ್ಶನದಲ್ಲಿ. ಬಪ್ಪನಾಡು. ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನ ಮುಲ್ಕಿಯ ಶಾಂಭವಿ ನದಿಯ ತಟದಲ್ಲಿ ನೆಲೆಗೊಂಡಿದೆ. ಪುರಾಣಗಳ ಪ್ರಕಾರ ಈ ದೇವಾಲಯವನ್ನು ಮುಸ್ಲಿಂ ವ್ಯಾಪಾರಿಯೊಬ್ಬ ನಿರ್ಮಿಸಿದರು. ಮುಸ್ಲಿಮರಿಗೆ ಪ್ರಸಾದವನ್ನು ಸ್ವೀಕರಿಸಲು ಇರುವ ಏಕೈಕ ಅಪರೂಪದ ದೇವಸ್ಥಾನವೆಂದರೆ ಬಪ್ಪನಾಡು. ತುಳುವರಿಂದ ಉಳ್ಳಾಲ್ದಿ ಎಂದು ಕರೆಯಲ್ಪಡುವ ಈ ದೇವತೆ ಸರ್ವಧರ್ಮೀಯರಿಂದ ಆರಾಧಿಸಲ್ಪಟ್ಟಿದೆ. ಕ್ಷೇತ್ರವಿದು ಪುಣ್ಯಕ್ಷೇತ್ರವಿದು, ಕ್ಷೇತ್ರವಿದು ಪುಣ್ಯಕ್ಷೇತ್ರವಿದು, ವೇದ ಪುರಾಣದಿ ಉಲ್ಲೇಖಗೊಂಡಂತ ಭಾರ್ಗವ ಮುನಿವರ ತಪವನುಗೈದ ದೇವಿಯು ಓಲಿದಿಹ ಭೂಮಿಯಿದು, ದೇವಿಯು ಓಲಿದಿಹ ಭೂಮಿಯಿದು. ದಾರಿಕಾಸುರ ಬ್ರಹ್ಮದೇವರಿಂದ ವರ ಪಡೆದು ದೇವತೆಗಳ ಮೇಲೆ ಅಧಿಕಾರವನ್ನು ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಶ್ರೀದೇವಿಯಾದ ದುರ್ಗಾಪರಮೇಶ್ವರಿ ರಾಕ್ಷಸನನ್ನು ನಾಶಗೊಳಿಸಿದ ನಂತರ ದೇವತೆ ಮತ್ತು ಅವಳ ಸಹೋದರಿಯರು ಒಟ್ಟಾಗಿ ಸಪ್ತದುರ್ಗಾ ಎಂದು ಕರೆಯಲ್ಪಡುತ್ತಿದ್ದರು. ತಮ್ಮ ಸ್ವರ್ಗೀಯ ವಾಸಸ್ಥಾನವನ್ನು ಬಿಟ್ಟು ಭೂಮಿಯ ಮೇಲೆ ಭಕ್ತರ ಪ್ರಯೋಜನಕ್ಕಾಗಿ ಮುಲ್ಕಿಯ ಬಳಿ ನೆಲೆಸಿದರು. ಮುಲ್ಕಿಯ ಶಾಂಭವಿ ಮತ್ತು ನಂದಿನಿ ನದಿಗಳ ಸಂಯೋಗದೊಂದಿಗೆ ದೇವತೆ ಸಾಂಕೇತಿಕ ರೂಪದಲ್ಲಿ ಹೊರಹೊಮ್ಮಿದೆ ಎಂದು ಹೇಳಲಾಗುತ್ತದೆ. ನಿನ್ನಯ ಸೇವೆಯನ್ನು ಭಕ್ತಿಯಲ್ಲಿ ಮಾಡಲಿಕ್ಕೆ ಭಾಗ್ಯವನ್ನು ಕೊಡುತ್ತಾಯೆ ನನಗೆ. ದಾರಿಕಾಸುರನ ಕೊಂದು ಧರೆಗೆ ಸುಖ ತಂದ ಪರಮ ಮಂಗಳೆ ತಾಯೆ ದುರ್ಗೆ. ನಿನ್ನಯ ಸೇವೆಯನ್ನು ಭಕ್ತಿಯಲ್ಲಿ ಮಾಡಲಿಕ್ಕೆ ಭಾಗ್ಯವನ್ನು ಕೊಡುತ್ತಾಯೆ ನನಗೆ. ಮೂಲಿಕಾಪುರಶೃಂಗಾರಂ ಶಾಂಭವೀಂ ತಡವಾಸಿನಿ ಬಪ್ಪನಾಡು ಶ್ರೀಯಂ ಒಂದೇ ಶ್ರೀ ದುರ್ಗಾ ಪರಮೇಶ್ವರಿ ದೇವರಡ ಮುಲ್ತ ವಿಶೇಷ ಪಂಡ ನಂಗೆ ಆ ಮೀನ ಮಾಸದ ಶುಕ್ಲ ಪಕ್ಷದ ಚತುರ್ದಶಿದ ಕೊಡಿಯೇರದು ಕಡೆಮುಟ ನಮ್ಮ ರಥೋತ್ಸವ ಪಂಡ ನಮ್ಮ ಅವು ಆದಿ ಎರಡನೇ ದಿನ ನಮ್ಮ ಮಹಾಮಲ್ಲ ಮಹಾರಥೋತ್ಸವ ಮುಲ್ತಾತು ಉತ್ಸವದ ಪೊರ್ಲು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡಿ ಓಳ್ಳ ನಂಗೆ ವಿಶೇಷ ಪಂಡ ದಾನ ಪಂಡ ನಂಗೆ ಉತ್ಸವಲ ಮಹಾ ದಸರಲ ಆ ರಡ್ಡು ನಂಗೆ ವಿಶೇಷ ಪುಣಿಮೋಳು ವಿಶೇಷ ಪಂಡ ಈ ನವರಾತ್ರಿ ಸಮಯಡು ನಂಗೆ ನಂಗೆ ಪಾಡ್ಯ ಶುರುವಾದಿ ಎಲ್ಲ ಮಹಾನವಮಿ ಮಠ 9 ದಿನದ ನವರಾತ್ರಿ ಮಹೋತ್ಸವದ ವಿಶೇಷ ಕಟ್ಲೆ ದುಂಬುಡ್ದಿಂಗಿ ಬೈದಿನ ನಂಗೆ ಪಾಡ್ಯೋಡು ಶುರುವಾದಿ ಚಂಡಿಕಾಮನ ಮಹಾನವಮಿ ಮಠ ದೇವರು ಒರಿ ಒಂಜೊಂಜಿ ಜನ ಉಂತದು ನಾವು ಮಲ್ಪೇರು ಕಡೆದ ದಿನ ವಿಜಯದಶಮಿ ದಾನಿ ಸಾಮೂಹಿಕಾದ మన ಇಡೀ ಸೀಮೆದಾಕಲು ಭಕ್ತರನಾಕಲು ಒಟ್ಟಿಗೆ ತಂದು ದೇವಸ್ಥಾನ ಬಂಡಾರೊಡ್ದು ಒಟ್ಟುಗಾದು ಆ ಮಹಾಮಲ್ಲ ಚಂಡಿಕಾಮ ನಂಗೆ ದಾಯಪಂಡ ಚಂಡಿಕಾಮಡು ನಂಗೆ ವಿಶೇಷ ದಾನ ಪಂಡ ಐಟಿ ನಂಗೆ 700 ಶ್ಲೋಕಡು ಆ ಚಂಡಿಕಾಮ ಅವಿಸ್ಸನು ಕೊರೊಂದುಪ್ಪ ಈ 700 ಮೂಜಿ ವಿಭಾಗ ಮಲ್ಪೇರು ಸುರುತ ಅಧ್ಯಾಯ ಇಡೀ ಮಹಾಕಾಳಿನ ವಿಶೇಷ ಆದ ಪೂಜೆ ಮಲ್ಪಿನಿ ಬೊಕ್ಕ 2 ಮೂಜಿ 4 ಈ ಅಧ್ಯಾಯನ ನಂಗೆ ಮಧ್ಯಮ ಚರಿತ ಅನ್ನ ಮಲ್ತೊಂದು ಮಹಾಲಕ್ಷ್ಮೀನ ಪೂಜೆ ಮಲ್ಪಿನಿ ಅಂಚೆನೆ 13 ಮುಟ ಆ ದೇವರನ್ನ ಮಹಾಸರಸ್ವತಿನ ಪೂಜೆ ಮಲ್ತದೆ ಆ 700 ಶ್ಲೋಕಡು ಆ ಚಂಡಿಕಾಮದ ಆ ಪರಮಾನ್ನ ಆಹುತಿ ನಮ್ಮ ಕೊರ್ಪಿಣಿ ವಿಶೇಷ ಬಂಡ ಮಹಾಕಾಳಿಗೆ ನಮ್ಮ ದಾಯ ಪೂಜೆ ಮಲ್ಪಿನಿ ಬಂಡ ವಿಶೇಷ ಆದ ನಂಗೆ ಬರ್ಪಿಂಜಿತ್ತನ ಈ ಸೀಮೆಗಾವಡು ಲೋಕಗಾವಡು ಸಮಸ್ತ ಅರಿಷ್ಟನ ನಿವಾರಣೆಗೋಸ್ಕರ ಆ ಮಹಾಕಾಳಿನ ನಮ್ಮ ಪೂಜೆ ಮಲ್ಪಿನಿ ಅಂಚೆನೆ ಮಹಾಲಕ್ಷ್ಮಿನ ಪೂಜೆ ಮಲ್ಪಿನಿ ಒಯ್ಕೊಂಡ ನಂಗೆ ಬೋಡನಾಥ ಸಕಲ ಸಂಪತ್ತಿನ ಲೋಕಗಳ ನಮ್ಮ ಸೀಮೆಗಳ ಭಕ್ತಿರನಾಗ್ಲಿಗಳ ಅನುಗ್ರಹ ಮಲ್ಪೋಡು ಬಂದು ಮಹಾಲಕ್ಷ್ಮಿಡ ನಮ್ಮ ಪೂಜೆ ಮಲ್ಪಿನಿ ಅಂಚೆನೆ ಸರಸ್ವತಿಗೆ ನಮ್ಮ ಉತ್ತಮ ಚರಿತ್ರೆ ದಾಯ ಪೂಜೆ ಮಲ್ಪಿನಿ ಬಂಡ ಬತ್ತಿಂಚಿತ್ನ ಸಂಪತ್ತು ನಂಗೆ ಸದ್ವಿನಿಯೋಗ ಆವಡುಂದಾಂಡ ನಂಗೆ ಮೇಧಸ್ಸಿಗೆ ದೇವಿರ ದಿವ್ಯವಾಂಚಿತ್ನ ಜ್ಞಾನ ಕೊರಿಯರಡ ಮಾತ್ರ ಆ ಸಂಪತ್ತು ಕೊರ್ಲುಡ ನಂಗೆ ಅನುಗ್ರಹ ಹಾಕೊಂಡ್ ಲೆಕ್ಕ
ಪಂಡ ಸಂಪತ್ತು ಬತ್ತಿಗೂಡಲೇ ಮನುಷ್ಯ ಆ ಒಂದೊಂದು ರೀತಿಗೆ ಹೋಗ್ತೀರಿ. ದೇವರು ಆ ಬುದ್ಧಿ ಕೊರ್ರೆ ಬಲ್ಲಿ ಬಂದು ಆ ಸರಸ್ವತಿಗೆ ನಮ್ಮ ಪೂಜೆ ಮಲ್ಪ. ಸರಸ್ವತಿ ನಂಗೆ ಮೇಧಸ್ಸುಡು ದಿವ್ಯವಾಂಚಿತ ಜ್ಞಾನ ಬತ್ತಂಡ ಬತ್ತಿಂಚಿತ್ನ ಸಂಪತ್ತನ್ನು ಸದ್ವಿನಿಯೋಗ ಅವರಿಗೋಸ್ಕರ ಆ ಸರಸ್ವತಿ ನಂಗೆ ಪ್ರಚೋದನೆ ಮಲ್ಪೋಲೆ. ಈ ವಿಶೇಷ ಪಂಡ ನಂಗೆ ಖಾಲಿ ಸರಸ್ವತಿ ಸಂಪತ್ತು ಮಾತ್ರ ಐಕತ್ತೆ ಇಲ್ಲಡ ನಂಗೆ ಸಂಸಾರಗಳ ಜೋಕ್ಲೆಗೆ ಬೋಡನಾತಿ ವಿದ್ಯೆ ಬರೋಡಂಡ ಆ ಸರಸ್ವತಿಯೇ ನಂಗೆ ಮಾತ್ರೆಗಳ ಅನುಗ್ರಹ ಮಲ್ಪಿ. ಅದಕ್ಕೋಸ್ಕರ ಈ ಚಂಡಿಕಾಮನೆ ನಮ್ಮ ನವರಾತ್ರಿಡು ವಿಶೇಷ ಅದು ಭಕ್ತಿಯರ ನಾಲ್ಕು ಮಲ್ಪಾವೇರಿ. ವಿಶೇಷ ಬಂಡ ಮಹಾ ವಿಜಯದಶಮಿ ದಾನಿ ನಮ್ಮ ಒಟ್ಟುಗಾದ ಮಾತ್ರೆಲ್ಲ ಮಲ್ತನೇನೆ ಲೋಕಕ್ಕೂ ಬರ್ಪಿಂಚಿತ್ತು ನೆಂಚಿನ ಸಮಸ್ಯೆ ಅರಿಷ್ಟ ಉಂಡಲ್ಲ ದೂರ ಮಲ್ಪೋಡು ಬಂದು ಮಾತ್ರೆಲ್ಲ ಸಾಮೂಹಿಕ ಆದ ಆ ಚಂಡಿಕಾಮ ಮಲ್ಪಿನಿ. ವಿಶೇಷ ಬಂಡ ಈ ನವರಾತ್ರಿಡು ನಂಗೆ ಕಾಂಡ ಅಭಿಷೇಕ ಆದ ಮಧ್ಯಾಹ್ನ ಮಹಾಪೂಜೆ ಆದ ಬಯ್ಯದ ಹೊರತು ಕೂಡ ದೇವರಿಗೆ ನಿರ್ಮಲ ಅಭಿಷೇಕ ಆದ ಪುನಃ ನಮ್ಮ ಒಂದೊಂದು ದಿನ ಒಂದೊಂದು ಅಲಂಕಾರಡು ದೇವರನ್ನ ಆ ರಂಗಪೂಜೆ ಮಲ್ಪರಂಡು ದೇವರನ್ನ ಆ 9 ದಿನದ ಅಲಂಕಾರನ ದೇವರು ತೂನಗ ನಂಗೆ ಬರ್ಪಿಂಚಿತನ ಇಂಚಿನ ಸಮಸ್ತ ಆಪತ್ತಿತ್ತಲ್ಲ ದೇವರನ್ನು ದೂರ ಮಲ್ಪೇರಿ ಅಂಚೆನೆ ಸುವಾಸಿನಿ ಪೂಜೆಲ ವಿಶೇಷ ಬಂಡ ನಂಗೆ ಮೂಳು ಮಧ್ಯಾಹ್ನ ಅನ್ನದಾನ ಉಂಟು. ಈ ಸತ್ಯದ ನಮ್ಮ ಕೊರೋನಾ ಪ್ರಯುಕ್ತ ತಾರ ಈ ಅನ್ನದಾನ ಸರ್ಕಾರದ ಅವೇನು ಉಲ್ಲಂಘನೆ ಮಲ್ಪರ ಬಲ್ಲಿ ಬಂದು ನಮ್ಮ ಕಮಿಟಿದಾಗಲವೇನು ತಟಸ್ಥ ಮಲ್ದೇರಿ ದೇವರೇ ಆ ಅನ್ನದಾನ ಇಜ್ಜಿಂದ ಅಲ್ಲ ದೇವರನ್ನ ಪ್ರಸಾದಕ್ಕೆ ತಂದು ದೇವರ ಭಕ್ತಿಯರನ್ನಾಗಲೇ ಆಗಲಿ ನಾವು ಇಷ್ಟಾರ್ಥನ ದೇವ್ರ ಕೊರಡ ಪರಮಾನುಗ್ರಹ ಮಲ್ಪೇರಿ ಅಂಚೆನೆ ಈ ಜಾಗಲ ವಿಶೇಷ ಬಂಡ ಮುಸ್ಲಿಂ ಸಮುದಾಯಗೂ ಈ ದೇವರು ತೆಗೆದಿನಿ. ವಿಶೇಷ ಬಂಡ ಆಯಲ ಕೇರಳದ ಇಂಚಿ ಬಣ್ಣಗ ಒಂಜಿ ಕಲ್ಲಿಗೆ ಆಯನ ದೋಣಿ ತಾಗದು ಆ ನೆತ್ತಿರಿ ಪುಡೋನಾಗ ಈ ಆ ಮುಸ್ಲಿಂ ಜನಾಂಗದಾಯೆ ಆಯಗೆ ಆ ಮನಸ್ಸಿಗೆ ಓಡಿಗಾನಗ ಆಯನ ದೇವರನ್ನ ಅಮಲ್ತೆ ಅಪ್ಪನಗ ಈ ದೇವರು ದುರ್ಗೆ ಆದ ಆಯಗೆ ತೋಜಿನಾಗ ಈ ಅರಸನು ಲೆತ್ತೊಂದು ಬರ್ತದೆ ಮೂಲ ನಿನ್ನ ಎನ್ನ ಈ ಮೂಲ ಪ್ರತಿಷ್ಠೆ ಮಲ್ಪನಾಗ ನಿಕ್ಕಿ ಯಾನು ಬೋಡಿತ್ನ ಈ ಎಂಚಿನ ಈಕೇನು ಅವೇನಿ ಯಾನ್ ಕೊರ್ಪಿನ ಯಾನ್ನ ಅಧಿಕಾರ ಯಾನು ಈ ಜಾಗಡಿ ಎನ್ನ ಪಂಚದುರ್ಗಾ ಪರಮೇಶ್ವರನ ಪ್ರತಿಷ್ಠಾ ಮಲ್ಪಾದು ನಿನ್ನ ಈ ಊರಿಗೂ ನಿನ್ನ ಪುದರನೆ ಯಾನ್ ದೀಪ ಬಂದು ಏರು ದೇವರು ಆಗ ಅಶರೀರವಾಣಿ ಅದು ತೊಯ್ಪಾಯರಿ ಅಂಚೆನೆ ಅರಸಲು ಬರ್ತದೆ ಮೂಲು ದೇವರನ್ನ ಪ್ರತಿಷ್ಠೆ ಮಲ್ಪಾಯ್ಬೇಕ ನಮ್ಮ ಬೈಲದ ಒಡಿಪೇರನ್ನು ಪೂಜೆಗೆ ನೇಮಕ ಮಲ್ತದೆ ದೇವರನ್ನ ಈತನ ಹೊಟ್ಲ ದೇವರು ಸಂತೋಷದ ಪುರುಡ ಮಲ್ತಂದು ಆ ಪೂಜಾ ಒಂದುಂಡು ಅಂಚೆನೆ ನವರಾತ್ರಿಲ ದೇವರನ್ನ ಮಹೋತ್ಸವಲ ಇದಕ್ಕೆ ವಿಶೇಷ ಆದ ಭಕ್ತಾದಿನ ಬರೋಂದು ಉಪ್ಪೇರಿ ನಮ್ಮ ಉತ್ಸವಡು ಇಂಚವಂಡ ವಿಶೇಷ ಅದು ಆ ಮಲ್ಲಿಗೆನೇ ದೇವರು ಶಯನಗೋಸ್ಕರ ಭಕ್ತರನ್ನಾಗಿ ಕೊರ್ಪೇರಿ ಆ ಮಲ್ಲಿಗೆದ ಪರಿಮಳಕ್ಕೆ ಎನ್ನಾಗ ಆ ಉಲ್ಲಾಲ್ದಿ ಸಂತೋಷಡು ಅಲ್ಲಿ ನಮ್ಮ ಅವು ಮನಸ್ಸಿನ ನಮ್ಮ ಕೊರ್ಪನ ಆಯ್ತ ಮನಸ್ಸು ನಂಗೆ ಪೂರ್ಣ ಅನುಗ್ರಹ ಮಲ್ಪೋಲು ಬಂದು ಮಾತಿರಿಗಳ ಭಕ್ತಿರನ್ನಾಗ್ಲಿಗೆ ಆ ನಂಬಿಕೆ ಉಂಡು ದೇವ್ರು ಈತನ ಮಟಲ್ಲ ಆ ಭಕ್ತಿರನ್ನಾಗ್ಲನ ಜಾತಿನ ಸುವಂದೇನೆ ದೇವ್ರು ಸಂತೋಷದ ಆಗ್ಲನಾಗ್ಲನ ಇಷ್ಟಾರ್ಥ ದೇವ್ರು ಪೂರ್ಣ ಅನುಗ್ರಹ ಮಲ್ದೇರಿ ದೇವರೇ ಈ ಮಲ್ಲಿಗೆದ ಸಂಪುಗೆ ಎನ್ನಲ್ಕೇ ಭಕ್ತಿಯರ್ನಾಕ್ಲ ಇಷ್ಟಾರ್ಥನ ದೇವ್ರು ಪೂರ್ಣ ಪರಮಾನುಗ್ರಹ ಮಲ್ತಿದ್ದೇರಿ ಅಂಚೆನೆ ನಮ್ಮ ನವರಾತ್ರಿದಲ್ಲ ಅಂಚೆನೆ ಉತ್ಸವದಲ್ಲ ಈ ಕಿಂಚಿತವಾದ ವಿಷಯನ ಯಾನು ಎಲ್ಲಿಯ ರೂಪೋಡು ಭಕ್ತಿಯರ್ನಾಗ್ಲಿಗೆ ಪೊನೊಂದು ಒಳ್ಳೆ ಲಿಂಗರೂಪಿಣಿಯಾಗಿ ಶಾಂಭವಿಗಿಳಿದೆ ಬಪ್ಪನ ಭಕುತಿಗೆ ಒಲಿದಿಲ್ಲಿ ನಿಂದೆ ನೆಲೆ ನಿಂತೆ ನೀನಿಲ್ಲಿ ಪರಮೇಶ್ವರಿ ಕ್ಷೇತ್ರವಿದು ಪುಣ್ಯ ಕ್ಷೇತ್ರವಿದು ಕ್ಷೇತ್ರವಿದು ಪುಣ್ಯ ಕ್ಷೇತ್ರವಿದು ವೇದ ಪುರಾಣದಿ ಉಲ್ಲೇಖಗೊಂಡಂತ ಭಾರ್ಗವ ಮುನಿವರ ತಪವನು ಗೈದ ದೇವಿಯು ಒಲಿದಿಹ ಭೂಮಿದು ದೇವಿಯು ಒಲಿದಿಹ ಭೂಮಿದು
ತಪವನು ಗೈದ ದೇವಿಯು ಒಲಿದಿಹ ಭೂಮಿಯಿದು ದೇವಿಯು ಒಲಿದಿಹ ಭೂಮಿಯಿದು ಮಾತೆಯು ನೆಲೆಸಿಹ ತಾಣವಿದು ಕ್ಷೇತ್ರವಿದು ಪುಣ್ಯ ಕ್ಷೇತ್ರವಿದು ಕ್ಷೇತ್ರವಿದು ಪುಣ್ಯ ಕ್ಷೇತ್ರವಿದು. ಶಾಂಭವಿತುದತಾ ಮದ್ಯುಡು ಕುಲ್ದೇರ್ ಶ್ರೀ ದುರ್ಗಾ ದೇವಿ ಬಪ್ಪನಾಡದ ಕ್ಷೇತ್ರೊಡು ಕುಲ್ದೇರ್ ಶಾಂಭವಿತುದತಾ ಮದ್ಯುಡು ಕುಲ್ದೇರ್ ಶ್ರೀ ದುರ್ಗಾ ದೇವಿ ಬಪ್ಪನಾಡದ ಕ್ಷೇತ್ರೊಡು ಕುಲ್ದೇರ್ ಬಪ್ಪ ಬ್ಯಾರಿಗ್ ಒಲಿದಿನ ಬಪ್ಪನಾಡಡೆ ಉಂತಿನ ಬಪ್ಪ ಬ್ಯಾರಿಗ್ ಒಲಿದಿನ ಬಪ್ಪನಾಡಡೆ ಉಂತಿನ ಲಿಂಗೊದ ರೂಪೊಡು ಭಕ್ತರೆ ಕಾಪುನ ದುರ್ಗಾ ಪರಮೇಶ್ವರಿ ಶಾಂಭವಿತುದೆತಾ ಮದ್ಯುಡು ಕುಲ್ದೇರ್ ಶ್ರೀ ದುರ್ಗಾ ದೇವಿ ಬಪ್ಪನಾಡದ ಕ್ಷೇತ್ರೊಡು ಕುಲ್ದೇರ್ ಶ್ರೀ ದುರ್ಗಾ ದೇವಿ ಬಪ್ಪನಾಡದ ಕ್ಷೇತ್ರೊಡು ಕುಲ್ದೇರ್ ನಾನಾ ಧರ್ಮದ ಭಕ್ತರು ಸೇರ್ದು ದೇವಿನ ಸುಗಿಪುವೆರ ನಾನಾ ತರದ ಪೂಜನೆ ಪಡೆದು ದೇವಿ ಒಲಿಯುವರು ನಾನಾ ಧರ್ಮದ ಭಕ್ತರು ಸೇರ್ದು ದೇವಿನ ಸುಗಿಪುವೆರು ನಾನಾ ತರದ ಪೂಜನೆ ಪಡೆದು ದೇವಿ ಒಲಿಯುವರು ಸಾವಿರ ರೂಪೋ ಪಡೆಯಿನ ದುರ್ಗೆ ಬಪ್ಪನಾಡುದ ಗದ್ದುಗೆ ಏರ್ದರು ಶಾಂಭವಿತುದೆತಾ ಮದ್ಯುಡು ಕುಲ್ದೇರ್ ಶ್ರೀ ದುರ್ಗಾ ದೇವಿ ಬಪ್ಪನಾಡುದ ಕ್ಷೇತ್ರೊಡು ಕುಲ್ದೇರ್ ಶ್ರೀ ದುರ್ಗಾ ದೇವಿ ಬಪ್ಪನಾಡುದ ಕ್ಷೇತ್ರೊಡು ಕುಲ್ದೇರ್. ನವಕ್ಷೇತ್ರ ದರ್ಶನ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ.